ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಪುಣ್ಯತಿಥಿಯನ್ನು ನಗರದ ಮಲ್ಲಿಕಟ್ಟಿಯಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಕಾಂಗ್ರೆಸ್ ಮುಖಂಡರು ನಮನವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಐಸಿಸಿಯ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಸಂಚಾಲಕ ಗೀತಾ ಕೃಷ್ಣನ್ ಅವರು, ದೇಶದಲ್ಲಿ ಇಂದು ಕಂಡುಬರುತ್ತಿರುವ ಅರಾಜಕತೆಗಳು ನಾವು ಸ್ವತಂತ್ರ ಪೂರ್ವದಲ್ಲಿ ನಡೆಸಿದ ಚಳುವಳಿಗಿಂತಲೂ ಹೆಚ್ಚಿನ ಹೋರಾಟವನ್ನು ನಡೆಸಬೇಕಾದ ಅಗತ್ಯವನ್ನು ಸೃಷ್ಟಿಸಿದೆ. ಅದಕ್ಕಾಗಿ ನಾವು ಮತ್ತೆ ಗಾಂಧಿ ತತ್ವದೆಡೆಗೆ ವಾಪಸ್ಸಾಗುವ ಸಮಯ ಬಂದಿದೆ ಅಂತ ಹೇಳಿದ್ರು. After the assassination of Gandhiji also still they are afraid of Gandhiji. Otherwise Modi have been, even he will change the father of the nation definitely. He will try to change. They are afraid of Gandhiji. That's why even you can see the symbol of Swachh Bharat. Swachh Bharat, why they are not using Gandhiji's face in that? They are using only the specs of him. They want to avoid that also, but due to the afraid of Gandhiji, they are symbolizing Gandhiji in the Swachh Bharat symbol. If this continues and if we are not responding, in the coming years they will change. They will try to change all these things. So it is our responsibility to fight against the fascists. For that, all those they are using the name of the nationalism. Actually, to say about nationalism and to work on nationalism, it is our right. It is Congress people's right. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ನ ಸದಸ್ಯ ಹರೀಶ್ ಕುಮಾರ್ ಅವರು, ಒಂದು ಕಡೆಯಲ್ಲಿ ಗಾಂಧೀಜಿಯವರನ್ನ ಗೌರವಿಸಿದ್ರೆ ಮತ್ತೊಂದು ಕಡೆಯಲ್ಲಿ ಗೂಡ್ಸೆ ಅವರನ್ನ ಪೂಜಿಸುವವರು ಇದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ದೇಶದ ಮಹಾತ್ಮರ ಜನ್ಮದಿನ ಆಚರಿಸುವುದು ಪುಣ್ಯತಿಥಿಯ ಮೂಲಕ ಅವರನ್ನ ನೆನಪಿಸಿಕೊಳ್ಳುವುದು ನಮ್ಮ ದೇಶದ ಸಂಸ್ಕೃತಿ ಎಂದು ಅವರು ಹೇಳಿದರು. ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಕೂಡ ತ್ಯಾಗ ಮಾಡಿದ್ದಾರೆ. ಬಹುಶಃ ನಮ್ಮ ದೇಶದ ಒಬ್ಬ ಅತ್ಯುನ್ನತ ನಾಯಕ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರನ್ನು ನಾವು ಸ್ವಾತಂತ್ರ್ಯ ಸಿಕ್ಕಿ ಕೇವಲ 2 ವರ್ಷದಲ್ಲಿ ಅವರನ್ನೇ ಭಾರತೀಯರಾದ ನಾವೇ ಅವರನ್ನು ಗುಂಡಿಕ್ಕಿ ಕೊಂದಿದ್ದೇವೆ. ಬಹಳ ವಿಪರ್ಯಾಸ. ನಮಗೆ ಸಿಕ್ಕಿದಂತಹ ಸ್ವಾತಂತ್ರ್ಯ ಈ ದೇಶದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳಿರಬೇಕು, ಶಾಂತಿಯುತವಾದಂತಹ ದೇಶ ಆಗಬೇಕು, ರಾಮರಾಜ್ಯ ಆಗಬೇಕು ಅನ್ನುವಂಥ ಜಾತ್ಯತೀತ ಮನೋಭಾವವನ್ನು ಹೊಂದಿ ಈ ದೇಶಕ್ಕೆ ಅನೇಕ ವಿಚಾರಗಳನ್ನು ಸಾರಿದಂತಹ ಮಹಾತ್ಮ ಗಾಂಧೀಜಿಯವರನ್ನ ನಾವೇ ಅವರನ್ನು ಕೊಲೆಗೈದದ್ದು ಬಹಳ ಒಂದು ದುರಂತ. ಅದು ಕೂಡ ನಮ್ಮ ದೇಶದಲ್ಲಿ ನಡೆದಿದೆ. ಮಾತ್ರವಲ್ಲ, ನಮಗೆ ಬಹಳಷ್ಟು ಬೇಸರ ನೋವುಂಟು ಮಾಡುವ ವಿಚಾರ ಅಂತ ಹೇಳಿದ್ರೆ, ನಾವು ಒಂದು ಕಡೆ ಗಾಂಧೀಜಿಯವರನ್ನು ಗೌರವಿಸಿದರೆ ಇವತ್ತು ನಮ್ಮ ದೇಶದಲ್ಲಿ ಗೋಡ್ಸೆಯನ್ನು ಕೂಡ ದೇವಸ್ಥಾನ ಕಟ್ಟಿ ಪೂಜಿಸುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ. ಇಂಥ ಒಂದು ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ. ಬಹುಶಃ ಯಾವ ದೇಶದಲ್ಲಿ ಕೂಡ ಇಂಥ ಒಂದು ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವರ್ಗದ ಜನರು ಸ್ವಾಭಿಮಾನದಿಂದ ಜೀವನ ನಡೆಸಬೇಕಾದ್ರೆ ಗಾಂಧೀಜಿಯವರ ಆದರ್ಶವೇ ಸಾಕ್ಷಿಯಾಗಿದೆ. ಗಾಂಧೀಜಿಯವರು ಎಲ್ಲ ವರ್ಗದ ಜನರಿಗೂ ರೂವಾರಿಯಾಗಿದ್ದಾರೆ ಎಂದು ಶಾಸಕ ಯುಟಿ ಖಾದರ್ ಹೇಳಿದರು. ಇವತ್ತು ಮಹಾತ್ಮ ಗಾಂಧೀಜಿ ಅವರು ಭಾರತ ದೇಶಕ್ಕೆ ಮಾತ್ರ ಮಾದರಿಲ್ಲ, ವಿಶ್ವಕ್ಕೆ ಒಂದು ನಾಯಕತ್ವಕ್ಕೆ ಸಂಬಂಧಪಟ್ಟಾಗೆ ಮತ್ತು ವಿದ್ಯಾರ್ಥಿಗಳು ಮತ್ತು ಯುವಕರು ಯಾರನ್ನು ಇವತ್ತು ಅನುಸರಿಸಬೇಕಂತ ಏನಾದರೂ ಮಾಡೆಲ್ ತೋರಿಸಬೇಕಾದ್ರೆ ವಿಶ್ವಕ್ಕೆ, ಅದು ಮಹಾತ್ಮ ಗಾಂಧೀಜಿ ಒಂದು ದೊಡ್ಡ ಮಾಡೆಲ್ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾವು ತತ್ವ ಆದರ್ಶಗಳನ್ನೆಲ್ಲ ಕೂಡ ಪಾಲಿಸುವ ವಿಚಾರ ಆಗ್ತೀವಿ. ಭಾರತ ದೇಶದ ದೊಡ್ಡ ಮಹಾತ್ಮ ಗಾಂಧೀಜಿಯ ಕನಸೇನಿತ್ತು ಅಂತ ಹೇಳಿದರೆ, ಅಂಬೇಡ್ಕರ್ ಸಂವಿಧಾನಕ್ಕೆ ಅನುಗುಣವಾಗಿ ಮಹಾತ್ಮ ಗಾಂಧೀಜಿಯ ಕನಸನ್ನು ಅಂಬೇಡ್ಕರ್ ಅವರು ಸಂವಿಧಾನ ನೆನಸು ಮಾಡಿಕೊಂಡು ಬಂದಿದ್ದಾರೆ. ಆದ ಕಾಂಗ್ರೆಸ್ನ ತತ್ವ ಆದರ್ಶಗಳು ಕೂಡ ಆಗಿ ಭಾರತದ BR ಅಂಬೇಡ್ಕರ್ ಸಂವಿಧಾನ, ಮಹಾತ್ಮ ಗಾಂಧೀಜಿಯ ಕನಸಿನ ಭಾರತ ನಿರ್ಮಾಣ ಮಾಡಿದ್ರೆ ಕಾಂಗ್ರೆಸ್ ಮುಖ್ಯವಾದ ಇವತ್ತು ಗುರಿಯಾದ ಸಂದರ್ಭದಲ್ಲಿ ಬಹುಶಃ ಇವತ್ತು ಮಹಾತ್ಮ ಗಾಂಧೀಜಿಯವರ ವ್ಯಕ್ತಿತ್ವ, ಅವರ ಮಾದರಿ, ದೇಶಕ್ಕೆ ಕೊಟ್ಟಂತ ಸಂದೇಶ ಮತ್ತು ವಿಶ್ವಕ್ಕೆ ಕೊಟ್ಟ ಸಂದೇಶ ಅಂತ ಹೇಳಿದ್ರೆ, ಹಿಂದೆಲ್ಲ ಹಿಂಸೆಯಿಂದಲೇ ಇವರು ಎದುರಿಸುವಂಥ ಪರಿಸ್ಥಿತಿ ಇತ್ತು. ಆದರೆ ಹಿಂಸೆಯನ್ನು ಅಹಿಂಸಾ ಮಾರ್ಗವಾಗಿ ಎದುರಿಸಿಕೊಂಡು ಇಡೀ ಒಂದು ರಾಷ್ಟ್ರಕ್ಕೆ ಸ್ವತಂತ್ರ ಕೊಡ್ಬೋದಂತ ಹೇಳಿ ವಿಶ್ವಕ್ಕೆ ತೋರಿಸಿಕೊಟ್ಟಂತ ಅತ್ಯಂತ ದೊಡ್ಡ ಒಂದು ನೇರ ವ್ಯಕ್ತಿತ್ವ ಅಂತ ಇದೆ. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜಾ, ಮಾಜಿ ಶಾಸಕರಾದ ಜಯ ಲೋಬೋ, ಅಭಯ ಚಂದ್ರ ಜೈನ್, ಮಿಥುನ್ ರೈ, ಶಶಿಧರ್ ಹೆಗ್ಡೆ, ಪಾಲಿಕೆಯ ವಿಪಕ್ಷ ನಾಯಕ ಅಬ್ದುಲ್ ರೌಫ್, ನವೀನ್ ಭಂಡಾರಿ, ಮಹಿಳಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷೆ ಶಾಲೆಟ್ ಪಿಂಟು, ಕಾಂಗ್ರೆಸ್ ಉಪಾಧ್ಯಕ್ಷ ಸದಾಶಿವ ಒಳ್ಳಾಲ್, ಜಿಲ್ಲಾ ಪಂಚಾಯತ್ನ ಸದಸ್ಯ ಶಾವುಲ್ ಹಮೀದ್ ಸೇರಿದಂತೆ ಹಲವು ಮಂದಿ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು.